ದೇಳಕಟ್ಟೆಯ ಫಾದರ್ ಮುಲ್ಲರ್ ಹೋಮಿಯೋಪತಿ ಮಹಾವಿದ್ಯಾಲಯದಲ್ಲಿ ವಿಶ್ವ ಹೋಮಿಯೋಪತಿ ದಿನಾಚರಣೆಯನ್ನ ಆಚರಿಸಲಾಯಿತು. ಹೋಮಿಯೋಪತಿ ಜನಕ ಡಾಕ್ಟರ್ ಸ್ಯಾಮ್ಯುಯಲ್ ಹನಿಮನ್ನರ 267ನೇ ಜನ್ಮದಿನದ ನೆನಪಿಗಾಗಿ ಕಾಲೇಜು ಆವರಣದಲ್ಲಿ ಸ್ಥಾಪಿಸಲಾದ ಸ್ಯಾಮ್ಯುಯಲ್ ಹನಿಮನ್ನರ ಪ್ರತಿಮೆಯನ್ನ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿಯವರು ಅನಾವರಣಗೊಳಿಸಿದರು. ನಂತರ ವಿಶ್ವ ಹೋಮಿಯೋಪತಿ ದಿನಾಚರಣೆಗೆ ಚಾಲನೆಯನ್ನ ನೀಡಿ ಮಾತನಾಡಿ, ಮಾನವೀಯತೆಗೆ ಸಂದಾಯವಾಗುವ ಔಷಧಿ ಪದ್ಧತಿಯೆಂದಲ್ಲಿ ಅದು ಹೋಮಿಯೋಪತಿ. ಕೋವಿಡ್ ಕಾಲದಲ್ಲಿ ಔಷಧ ಪದ್ಧತಿಯಿಂದ ಜನರ ಮನೋಬಲ ಹೆಚ್ಚಿಸಲು ಸಂಸ್ಥೆಯ ಕಾರ್ಯವೈಖರಿ ಕಾರಣ. ಆರೋಗ್ಯ ಕ್ಷೇತ್ರದಲ್ಲಿ ಹೋಮಿಯೋಪತಿ ಔಷಧಿಯ ಪದ್ಧತಿ ವಿಭಿನ್ನವಾಗಿದೆ. ಆರೋಗ್ಯ ಸೇವೆ ನೀಡುವ ಉದ್ದೇಶದೊಂದಿಗೆ ಇರುವ ಹೋಮಿಯೋಪತಿ ಹಲವು ಜನರ ಬಾಳಿಗೆ ಬೆಳಕಾಗಿದೆ. ಕೋವಿಡ್ ಕಾಲದಲ್ಲಿ ಸಂಸ್ಥೆ ಗ್ರಾಮೀಣ ಭಾಗಗಳಲ್ಲಿ ಶ್ರಮಿಸಿದ ಕಾರ್ಯ ಶ್ಲಾಘನೀಯ ಎಂದು ಹೇಳಿದರು. Focus all of your energy, strength towards curing the illness of the humanity. I know you all being, I really glad actually one of the alumni here that was successful alumni, and one of the principal here, he has contributed to the bust of that. Hanman is the founder of the homeopathy. I would like to congratulate them also. And after so long, actually, I am really glad to be amidst so many students here, such a vibrant culture, such a disciplined students who are all here. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಫಾದರ್ ಮುಲ್ಲರ್ ಸೇವಾ ಸಂಸ್ಥೆಯ ನಿರ್ದೇಶಕ ಫಾದರ್ ರಿಚರ್ಡ್ ಅಲೋಷಿಯಸ್ ಕುವೆಲೋ ಅವರು ಮಾತನಾಡಿ, ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಕೋವಿಡ್ ನಿರ್ಮೂಲನೆಗೆ ಸಹಕರಿಸಿದ ಹಾಗೂ ಜಿಲ್ಲಾಧಿಕಾರಿಯ ಅವಿರತ ಶ್ರಮ ಜಿಲ್ಲೆಯ ಜನ ಮರೆಯುವಂತಿಲ್ಲ. ಸಂಸ್ಥೆಯು ಇಂತಹ ಸೇವಾ ಕಾರ್ಯದಲ್ಲಿ ಜೊತೆ ನೀಡಿರುವುದು ಸಂಸ್ಥೆಯ ಹಿರಿಮೆಯನ್ನ ಹೆಚ್ಚಿಸಿದೆ ಎಂದು ಹೇಳಿದರು. Place on record and thank the district administration headed by our chief guest Dr. Rajendra, especially during the COVID times. A number of meetings he held, and also when he visited our institution at Father Muller Medical College Hospital, Kankanadi, and he gave us all the directions how to comply to the district administration guidelines, and I have assured that time that we have fully complied to all the protocols of COVID and cooperated with the district administration by giving our best service to the suffering humans both at Kankanadi, at Delakatte, and at Tumbe, and even at Bajpe in our rural health center. ಪ್ರತಿಷ್ಠಿತ ಡಾಕ್ಟರ್ ಬಾತ್ರಾರವರು ಪ್ರಾಯೋಜಿಸಿದ ಮುಖೇಶ್ ಬಾತ್ರಾ ವಿದ್ಯಾರ್ಥಿ ವೇತನವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕರ್ನಾಟಕ ನಡೆಸಿರುವ ಪರೀಕ್ಷೆಗಳಲ್ಲಿ ಅತ್ಯಧಿಕ ಅಂಕ ಪಡೆಯುವ ಮೂಲಕ ರ್ಯಾಂಕ್ ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿನಿಯರಾದ ಆಶ್ರಿತಾ ಬಿಎ ಮತ್ತು ರಿಯಾ ಗ್ರೇಸ್ ಹಾಗೂ ಸುಧೀರ್ ಕೆ ಅವರಿಗೆ ಪ್ರದಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಪ್ರತಿಮೆ ಪ್ರಾಯೋಜಿಸಿದ ನೂತನವಾಗಿ ಸ್ಥಾಪನೆಗೊಂಡ ಡಾಕ್ಟರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೋಮಿಯೋಪತಿ ಕೋಲ್ಕತ್ತಾ ಇದರ ಮಾಜಿ ನಿರ್ದೇಶಕ ಡಾಕ್ಟರ್ ಶಶಿಕಾಂತ್ ತಿವಾರಿ ಮತ್ತು ಅವರ ಪತ್ನಿ ಸವಿತಾ ತಿವಾರಿ ಅವರನ್ನು ಸನ್ಮಾನಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ತಮಿಳುನಾಡು ಮುಖ್ಯಸ್ಥ ಡಾಕ್ಟರ್ ಮುಗೇಶ್ ಪತಿ, ಫಾದರ್ ಮುಲ್ಲರ್ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಆಡಳಿತಾಧಿಕಾರಿ ಫಾದರ್ ರೋಷನ್ ಕ್ರಾಸ್ತಾ, ಉಪ ಆಡಳಿತಾಧಿಕಾರಿ ಫಾದರ್ ರೋಹನ್ ಡಯಾಸ್, ಫಾದರ್ ಮುಲ್ಲರ್ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಇಎಸ್ಜೆ ಪ್ರಭು ಕಿರಣ್, ಉಪ ಪ್ರಾಂಶುಪಾಲರಾದ ಡಾಕ್ಟರ್ ವಿಲ್ಮಾ ಮೇರಾ ಡಿಸೋಸಾ, ಕಾರ್ಯಕ್ರಮದ ಸಂಯೋಜಕ ಡಾಕ್ಟರ್ ಅರುಣ್ ವರ್ಗೀಸ್, ಡಾಕ್ಟರ್ ದೀಪಾ ರೆಬೆಲ್ಲೋ ಹಾಗೂ ಡಾಕ್ಟರ್ ಮನೀಶ್ ತಿವಾರಿ ಉಪಸ್ಥಿತರಿದ್ದರು. ವಿಶ್ವ ಹೋಮಿಯೋಪತಿ ದಿನಾಚರಣೆಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು, ಏಪ್ರಿಲ್ 9ರಂದು ಹೋಮಿಯೋಪತಿಯ ಬಗ್ಗೆ ಜಾಗೃತಿ ಮೂಡಿಸಲು ಬೀದಿ ನಾಟಕ ಹಾಗೂ ದೇರಳಕಟ್ಟೆ ಅಸೈಗುಳಿ ಕುತ್ತಾರ್ವರೆಗೆ ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್, ದೇರಳಕಟ್ಟೆ.